ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಲೋಕಸಭಾ ಸದಸ್ಯರು ದುಮ್ಮದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದುಂಬಾಳ್ತೆದ ರಾಮಲಕ್ಷ್ಮಣ ಜೋಡುಕರೆ ಮಂಗಳೂರು ಕಂಬಳ ಕೂಳೂರದ ಗೋಲ್ಫ್ ಇನ್ಸ್ಟಿಟ್ಯೂಟ್ ಶನಿವಾರ ಕಾಂಡೆ ಸುರುವಾಂಡ್ ವೀರಮರಣ ಪಡಿನ ಕ್ಯಾಪ್ಟನ್ ಪ್ರಾಂಜಲೇರ್ನ ಅಮ್ಮೆರು ಎಂ ವೆಂಕಟೇಶ್ ಕಂಬಳ ಉದಿಪನ ಮಲ್ತೆರು. ಲೋಕಸಭಾ ಸದಸ್ಯರು ಬೊಕ್ಕ ದುಂಬದ ಕ್ಯಾಪ್ಟನ್ ಆದುಪ್ಪುನ ಬ್ರಿಜೇಶ್ ಚೌಟಾ ಕರಿನ 7 ವರ್ಷಲಿರ್ದು ಕುಡ್ಲದ ಕೂಡೂರು ಗೋಲ್ಫ್ ಇನ್ಸ್ಟಿಟ್ಯೂಟ್ ರಾಮಲಕ್ಷ್ಮಣ ಜೋಡು ಕರೆಟ್ ಮಂಗಳೂರು ಕಂಬಳ ನಡಪ ಹೊಂದಿತ್ತದು. ಈ ಸರ್ತಿದ ಕಂಬಳ ಶನಿವಾರ ಐತಾರ ನಡತೊಂದುಂಡು. ಎಂಆರ್ಜಿ ಗ್ರೂಪ್ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮಿಡು ಕಂಬಳದ ಕೆರೆಕ್ ದೇವೇರ್ನ ಪ್ರಸಾದ ಪಾಡ್ದು ಕಂಬಳ ಉದಿಪನಾಂಡು. ಉದಿಪನ ಲೇಸರು ಬ್ರಿಜೇಶ್ ಚೌಟಾ ಮಾತಿರಿಲ್ನ ಎತ್ಕೊಂಡೆರು. ಉಗ್ರಗಾಮಿಲಿನ ಒಟ್ಟುಗು ನಡತಿನ ಪೊರ್ಂಬಾಟುಡು ವೀರಮರಣ ಪಡೆಯಿನ ಕ್ಯಾಪ್ಟನ್ ಪ್ರಾಂಜಲೇರ್ನ ಅಮ್ಮೆರು ಎಂಆರ್ಪಿಎಲ್ದ ದುಂಬದ ಆಡಳಿತ ನಿರ್ದೇಶಕರು ಎಂ ವೆಂಕಟೇಶ್ ಕುಡ್ಲ ಕಂಬಳ ಉದಿಪನ ಮಲ್ತೆರು. ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರಡಿ ಗುರ್ಕಾರ್ಯರಿಗೆ ಚಿತ್ತರಂಜನ್ ತುಡರ್ ಬೊಲ್ಪು ಪೊತ್ತಾಯಿರು. ವೀರಮರಣ ಪಡೆಯಿನ ದೇಶದ ಸೈನಿಕರನ್ನ ಪಟಕ್ಕು ಪುರ್ಪ ಪಾಡ್ದು ಶ್ರದ್ಧಾಂಜಲಿ ಸಂದಾಂಡು. ಕಂಬಳ ಉದಿಪನ ಮಲ್ತಿನ ಎಂ ವೆಂಕಟೇಶ್ ಪಾತಿರ್ದು ನಮ್ಮ ಮಾತ ತುಳುನಾಡದ ಈ ಕಂಬಳಗೂ ಪ್ರೋತ್ಸಾಹ ಕೊರುಡು ಮಗೆ ಪ್ರಾಂಜಲೇನ ಲೆತ್ತೊಂದು ಬತ್ತದು ಎಂಕಲ್ ಮುಲ್ಪ ಖುಷಿ ಪಡೆಯೊಂದಿತ್ತಂದು ಕರೆದು ಪೋಯಿನೇನು ನೆಂಪು ಮಲ್ತೊಂಡೆರು. ದುಂಬದ ವಿಧಾನ ಪರಿಷತ್ ಸದಸ್ಯರು ಅಂಚನೆ ದುಂಬದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಗುರ್ಕಾರ್ಮಿ ವಹಿಸದಿದ್ದರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ರಾಮಕೃಷ್ಣ ಮಠದ ಚಿದಂಬರಾನಂದ ಸ್ವಾಮೀಜಿ, ಕಟೀಲ ಅನಂತ ಪದ್ಮನಾಭ ಆಶ್ರಣ್ಣ, ಆಶಿಕ್ ಬಳ್ಳಾಲ್ ಕೂಳೂರು ಬೂಡು, ಜಯರಾಮ್ ಶೆಟ್ಟಿ ಪಾಲ್ದೊಂಡಿರು. ದುಂಬದ ಬ್ರಿಗೇಡಿಯರ್ ಐಎನ್ ರೈ, ದುಂಬದ ಕರ್ನಲ್ ಶರತ್ ಭಂಡಾರಿ ಈ ಪೊರ್ತುಡಿದ್ದರು. ಮಂಗಳೂರು ಕಂಬಳ ಪ್ರಾರಂಭಾತಿನಿ 8 ವರ್ಷ ದುಂಬು ಪ್ರಾರಂಭಾತಿನ ಸಂದರ್ಭಲ ಒಂದು ವಿಶೇಷವಾಯಿನಂಚಿನ ಸಂದರ್ಭ. ನಮ್ಮ ಮಾತೆರ್ನಲ್ಲ ಪ್ರೀತಿದ ಕಂಬಳ, ನಮ್ಮ ಮಾತೆರ್ನಲ್ಲ ಪೆರ್ಮೆದ ತುಳುನಾಡದ ಸಂಸ್ಕೃತಿ ಕಂಬಳ, ನಮ್ಮ ಜನಜೀವನ ಕಂಬಳ ಅಂಚಿನ ಕಂಬಳಗ ನಮ್ಮ ಆರಾಧನೆ ಮಂತೊಂದು ಬತ್ತಿನಂಚಿನ ಕಂಬಳ. ನಮ್ಮ ಮಾತೆರ್ಲ ಪೊರ್ಲುಡು ಗೌಜಿಡು ಗಮ್ಮತ್ತಡು ನಮ್ಮ ಜನಜೀವನದ ಭಾಗವಾದಿತ್ತಿನಂಚಿನ ಕಂಬಳನು ಉಂತಾಯರಪಿದಡ್ನಂಚಿನ ಪೇಟಾಪಂಚಿನ ಸಂಸ್ಥೆ ಒಂಜಿ 2 ವರ್ಷ ಈ ಕಂಬಳನ ಕಾನೂನುದ ಚೌಕಟ್ಟಿಡು ನಮಕ್ ಕಂಬಳ ಮನ್ಪಂದಿನಂಚಿನ ಪರಿಸ್ಥಿತಿನ ನಿರ್ಮಾಣ ಮಂತಿತ್ತನು. ಪ್ರಾಯಶಃ ಈ ಸಂದರ್ಭಡ್ ಅತ್ಯಂತ ಹೆಮ್ಮೆಡ್ ಪನೋಡು ತುಳುನಾಡದ ಇತಿಹಾಸಡ್ ಮಾತೆರ್ಲ ಒಟ್ಟು ಸೇರ್ದು ಜೋಕ್ಲೆಡ್ದು ಬತ್ತದ ಹಿರಿಯಾಕಲು ಮುಟ್ಟ ಕಂಬಳದ ಎರ್ಲುಲ ಪಾಲ್ಪಡಿತಿನ ಒಂಜಿ ಹೋರಾಟ ಇತ್ತಂದ ಅವು ಕಂಬಳನ ಒರಿಪಾಯರ ಸೇರ್ದಿನಂಚಿನ ಹೋರಾಟ. ಪ್ರಾಯಶಃ ತುಳುನಾಡದ ಇತಿಹಾಸ ಆ ರೀತಿದ ಒಂದು ಹೋರಾಟ ನಡೆತದಪ್ಪ ಅಂತ ಮಾತೆರ್ಲ ಒಟ್ಟು ಸೇರಿದ ನಮ್ಮ ತುಳುನಾಡದ ಸಂಸ್ಕೃತಿನ ಒರಿಪಾಯರ ಮಂತಿನಂಚಿನ ಹೋರಾಟ ಈ ಮಂಗಳೂರು ಕಂಬಳಗ ಪ್ರೇರಣೆ ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ. ಬರೀ ಇದೊಂದು ಆಟೋಟ ಅಲ್ಲ, ಇದು ನಾಡಿನ ಒಂದು ಪ್ರತಿಷ್ಠೆ, ನಾಡಿನ ಒಂದು ಜನಜೀವನವನ್ನು ಗುರುತುಪಡಿಸುವ ಒಂದು ವೈವಿಧ್ಯಮಯ ಫೆಸ್ಟಿವಲ್ ಅನ್ಬೋದು. ಇಟ್ಸ್ ಎ ಫೆಸ್ಟಿವಲ್ ಆಫ್ ಕಲ್ಚರ್. ಮೂಡುಬಿದ್ರೆ ಕಂಬಳ ಆಗ್ಬೋದು, ಮಂಗಳೂರಿನ ಕಂಬಳ ಆಗ್ಬೋದು. ಮಕ್ಕಳನ್ನ ಪ್ರಾಂಜಲ್ನ ಕರ್ಕೊಂಡು ಬರ್ತಾ ಇದ್ವಿ ನಾವಿಲ್ಲಿ. ಹಿ ಗ್ರೂ ಅಪ್ ಇನ್ ದಿಸ್ ಲೊಕೇಶನ್. ಹಿ ಹ್ಯಾಡ್ ಹಿಸ್ ಎಂಟೈರ್ ಲೈಫ್, ಐ ಶುಡ್ ಸೇ, ಪ್ರಯರ್ ಟು ಜಾಯ್ನಿಂಗ್ ದ ಆರ್ಮಿ. ವಾಟ್ ಈಸ್ ಕಲ್ಚರ್? ಈ ತುಳುನಾಡು ಅಂತ ಒಂದು ಪ್ರದೇಶಕ್ಕೆ ನಾವೇನು ಹೇಳ್ತೀವಿ, ಆ ಒಂದು ಚೌಕಟ್ಟಿನಲ್ಲಿ ಇದೂ ಒಂದು ಆಸ್ಥ, ಒಂದು ದೈವಾರಾಧನೆ ಕಂಬಳ, ಲೋಕಲ್ ಕಲ್ಚರ್ ಅಂತ ಎಷ್ಟು ಎತ್ತಿ ಹಿಡಿಬೇಕೋ ಅಷ್ಟು ಎತ್ತಿ ಹಿಡಿದಿದ್ದೀವಿ. ಕಾರಂಜಿ ಗುಂಡಿಗೆ ಮಗರ್ದು ಕಾರಡಿತ್ತಿನ ಮೂವಿರ್ಲ ಜೀವ ಕಳೆವನ್ನ ಬೇಜಾರದ ಸಂಗತಿ ಪುತ್ತೂರ್ದ ಪರ್ಲಡ್ ಕಡು ಶನಿವಾರ ಪುಲ್ಯಕಾಂಡೆ ನಡೆತದುಂಡು. ಮಾಣಿ ಮೈಸೂರು ರಾಷ್ಟ್ರೀಯ ರಾಜಮಾರ್ಗದ ಪುತ್ತೂರು ಪರ್ಲಡ್ ಕಡು
ಶನಿವಾರ ಪುಲ್ಯಕಾಂಡೆ ಕಾರು ಪತ್ತು ತತ್ತದು ಗುಂಡಿಗೆ ಬೂರ್ದು ಕಾರಡಿತ್ತಿನ ಮೂವಿರ್ಲ ತೀರ್ನ ಬೇಜಾರ್ದ ಸಂಗತಿ ನಡೆದು ಪೋತುಂಡು. ಸುಳ್ಯ ಜಟ್ಟಿಪಳ್ಳದ ಅಣ್ಣು ನಾಯ್ಕ ಅರೆ ನಮಗೆ ಚಿದಾನಂದ ಬೊಕ್ಕ ನೆರೆಕರೆತ ರಮೇಶ್ ನಾಯ್ಕ ಇಂಚ ಮೂವೇರು ಕರಿದು ಪೋತಿರು. ಮೊಕ್ಕಲು ಮೂವೇರು ಪುತ್ತೂರ್ದ ಪುಣಚಡ್ ಗೋದೋಳು ಪೂಜೆಡ್ ಪಾಲ್ದಿತೊಂದು ಪುಲ್ಯಕಾಂಡೆ ಪಿರಪೋನಗ 4 ಗಂಟೆದ ಪೊರ್ತುಡು ಈ ಅವಘಡ ನಡೆತುಂಡು. ಕಾರು ಡ್ರೈವರ್ ಬೊಕ್ಕ ಇರುವೆರ್ಲ ನಿದ್ರೆದ ಅಮಲಡಿತ್ತೆರಂದು ಅಂದಾಜು ಮಲ್ತುಂಡು. ಇಂದೆಡ್ದಾವ್ರ ಆಕಲು ಪೋಂದಿತ್ತಿನ ಕಾರು ಪತ್ತು ತತ್ತದು ಗುಂಡಿಗು ಮಗರ್ದನೊಂದು ಎನ್ನುದುಂಡು. ಪುತ್ತೂರು ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉದಯ ರವಿ ಬೊಕ್ಕ ಕೂಟದಕಲು ಜಾಗೆಗೆ ಪೋದು ಸಂಗತಿ ಪಿಂದದೇರು. ಕುಡ್ಲನಗರದ ಬೋಳಾರುಡು ಹೊಸ ವರ್ಷದಲ್ಲಿ ಕೊಡು ಇಸ್ರೇಲ್ ಪದ ಪನ್ಪುನಾರು ಸುಜಂಕಾ ಪನ್ಪುನರ್ನ ಸಂಗೀತ ಕಾರ್ಯಕ್ರಮ ಶುಕ್ರವಾರ ಅಟ್ಟಣೆ ಆದಿತ್ತದು. ಹಿಂದೂ ಸಂಘಟನೆಲಿನ ಭಾರಿ ವಿರೋಧ ಇತ್ತಿ ನೀಡಿದ ಅರಣ ಕಾರ್ಯಕ್ರಮನು ದೆತ್ತಪಾಡುಂಡು. ಹೊಸ ವರ್ಷದಲ್ಲಿ ಕುಡ್ಲದ ಬೋಳಾರಡು ಶುಕ್ರವಾರ ರಾತ್ರಿ ಇಸ್ರೇಲ್ದ ಕಲಾವಿದರು ಸುಜಂಕಾ ಪನ್ಪುನರ್ನ ಸಂಗೀತ ಕಾರ್ಯಕ್ರಮವನ್ನು ಬದಲ್ತದು ಬೇತ ಕಲಾವಿದರಿಡ್ದ ಕಾರ್ಯಕ್ರಮ ನಡಪಾಯರು. ಡಿಜೆ ಪಾಟೀಲಿಡು ಡ್ರಗ್ಸ್ ಮಾಫಿಯಾಡ್ದು ಜವಣ ಜವಂದಿಯರು ಸಾದಿ ತತ್ತೊಂದಿತ್ತದು ಅಮಲು ಚಟದಕಲು ಆ ಒಂದುಳ್ಳೇರು ಅಂಚಾದ ಇಂಚಿನ ಪಾಟೀಲೆಗೆ ಒಪ್ಪಿಗೆ ಕೊರಿಯರೆ ಬಲ್ಲಿ ನಿಷೇಧ ಮಲ್ಪಡೊಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂಚ ಹಿಂದೂ ಪರವಾಯಿನ ಸಂಘಟನೆಲು ವಿರೋಧ ತೋಜಾದು ಒತ್ತಾಯ ಮಲ್ತದಿತ್ತ. ಅಂಚಾದ ಕಾರ್ಯಕ್ರಮದವಲು ಒವೆ ಬೊಡ್ಚಾಂದಿ ಸಂಗತಿ ನಡಪೆರೆ ಬಲ್ಲಿಂದ ಪನ್ಪುನ ದಿಟ್ಟಿಡು ಕಾರ್ಯಕ್ರಮಡು ಸಜಂಕರಿಗೂ ಅವಕಾಶ ಕೊರಂದೆ ದೂರ ಮಲ್ತದಂಡು. ಪದ ಪನ್ಪುನ ಸಜಂಕ ಹಿಂದೂ ದೇವಿರ್ನ ಬಗೆಟ್ ವಿರೋಧ ಪಾತಿರ್ನು ಮಾತ್ರ ಆತ್ ಹಿಂದೂ ದೇವಿರ್ನ ಬಗೆಟ್ ಪದಕ್ಲಿನು ಕೋಂಗಿ ಮಲ್ತದ ಪನ್ನೊಂದಿತ್ತೇರು. ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಪೊಲೀಸ್ ಇಲಾಖೆಗೆ ಭಿನ್ನಾಯ್ತೊಂದು ಪೊಲೀಸ್ ಕಾರ್ಯಕ್ರಮಕ್ಕೂ ಅವಕಾಶ ಕೊಡ್ತುಜೆರು. ಸಂಗೀತಗಾರ್ಯ ಸಜಂಕ ಶುಕ್ರವಾರ ಕುಡ್ಲಗ ಬತ್ತನಲ್ಲ ಕಾರ್ಯಕ್ರಮ ಕೊರಂದೆ ಹೋಟೆಲಡೆ ಇತ್ತಿರು ಕಾರ್ಯಕ್ರಮ ಪಾಲ್ದಿತ್ತನುಂದೆ ದೂರ ಉಂತಿಯರು. ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ದಾನಿಲೆಟ್ 10ನೇ ವರ್ಷದ ಮೂಲತ್ವ ಪ್ರಶಸ್ತಿ ಕೊರ್ಪುನ ಲೇಸು ಡಿಸೆಂಬರ್ 21 ಶಾರದಾ ವಿದ್ಯಾಲಯಡು ನಡಪುಂಡು. ಒಡಿಪು ಜಿಲ್ಲೆದ ಮುರ್ಕುನ ಬಿರ್ಸೆ ಈಶ್ವರ ಮಲ್ಪೆದರೆಗ್ ಪ್ರಶಸ್ತಿ ಕೊರ್ಪುಣೊಂದು ಟ್ರಸ್ಟ್ ತಾಪಕೆರು ಪ್ರಕಾಶ್ ಮೂಲತ್ವ ಪಂತೆರು. ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ದ ತಾಪಕೆರು ಪ್ರಕಾಶ್ ಮೂಲತ್ವ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು 10ನೇ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿ ಕೊರ್ಪುನ ಲೇಸು ಡಿಸೆಂಬರ್ 21 ಕುಡ್ಲ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಅಟ್ಟಣೆ ಮಲ್ತದಂಡು. 2024ನೇ ಸಾಲಡು ಒಡಿಪು ಜಿಲ್ಲೆದ ನೀರಡು ಮುರ್ಕುನ ಬಿರ್ಸೆ ಈಶ್ವರ್ ಮಲ್ಪೆದರೆನು ಪ್ರಶಸ್ತಿಗೂ ನಿಘಂಟು ಮಲ್ತದಂಡು. ಪ್ರಶಸ್ತಿಡು 1 ಲಕ್ಷ ರೂಪಾಯಿ ಸೇರ್ದುಂಡೊಂದು ಪಂಡೇರು. ಲೇಸುಡು ಬರವು ಕಲ್ಪನಕುಲು ಸತ ಪಾಲ್ದಿತ್ತೊನ್ವೇರು. ಈಶ್ವರ ಮಲ್ಪೆ ಬರವು ಕಲ್ಪನಕ್ಲೆಡ ಬೊಕ್ಕ ಸಾರ್ವಜನಿಕೆರಡ ಪಾತ್ರಕತೆ ನಡಪಾದು ನೀರಡು ಮುರ್ಕುನ ಪೊರ್ತುಡು ಜೀವ ಬಚಾವ್ ಮಲ್ಪುನ ಎಂಚಾಂದು ಮಾಹಿತಿ ಕೊರ್ಪೇರು. ಈಶ್ವರ ಮಲ್ಪೆ ಅರಿನ ಸಂಸಾರದ ಬೇನೆ ಬೇಜಾರು ಮದತದು ಸಮಾಜದ ಬೇನೆಲೆಗ ಗುಮನ ಕೊರ್ಪೇರು ಅಂಚಾದು ಅರೆನು ಪ್ರಶಸ್ತಿಗೂ ಆಜತದಂಡು. ಪದ್ಮಶ್ರೀ ಹರೇಕಳ ಹಾಜಬ್ಬ, ಫಿಶರೀಸ್ ಕಾಲೇಜ್ ಡೀನ್ ಡಾಕ್ಟರ್ ಎಚ್.ಎನ್. ಆಂಜನೇಯಪ್ಪ, ಡಾಕ್ಟರ್ ಎಂ.ಬಿ. ಪುರಾಣಿಕ್, ರವಿ ಕಟಪಾಡಿ, ವಾಲ್ಟರ್ ನಂದಳಿಕೆ, ಮೋಹನ್ ಬೆಂಗ್ರೆ ಬಿನ್ನೆರಾದು ಪಾಲ್ದಿತ್ತನ್ವಿರುಂದು ಪ್ರಕಾಶ್ ಮೂಲತ್ವ ಪಂಡೆರು. ತಮಗೆಲ್ಲ ತಿಳಿದ ಪ್ರಕಾರ ಮೊದಲ ಪ್ರಶಸ್ತಿಯನ್ನು ಹರೇಕಳ ಅಜ್ಜಬ್ಬ, ಎರಡನೇ ಪ್ರಶಸ್ತಿ ವೆಸ್ಟ್ ಬೆಂಗಾಲಿನ ಸುಭಾಷಿಣಿ ಮಿಸ್ತ್ರಿ, ಪುಣೆಯ ಸಿಂಧು ಪೈಸತ್ಪಾಲ್, ಬೆಂಗಳೂರಿನ ಆಟೋ ರಾಜ, ನಾಗ್ಪುರದ ಪ್ರಕಾಶ್ ನಮ್ಟೆ ಮಂದಾಕಿ ನಮ್ಟೆ, ಉಡುಪಿ ಕಟ್ಪಾಡಿಯ ರವಿ ಕಟ್ಪಾಡಿ, ಸುಕ್ರಿ ಮೊಮ್ಮಗೌಡಜಿ, ತೆಲಂಗಾಣದ ಸುನೀತಾ ಕೃಷ್ಣನ್ ಮತ್ತು ಛತ್ತೀಸ್ಗಢಿನ ಪೂಲ್ ಬಸಂತ್ ಭಾಯ್ ಯಾದವ್. ಈ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿಯನ್ನು ನಮಗೆಲ್ಲರಿಗೂ ಚಿರಪರಿಚಯರಾದ ಮಲ್ಪೆಯ ಈಶ್ವರ್ ಮಲ್ಪೆಯವರಿಗೆ ಕೊಡುವುದೆಂದು ನಿರ್ಧರಿಸಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂಲತ್ವ ವಿಶ್ವ ಪ್ರಶಸ್ತಿ ಒಂದು ವಿಭಿನ್ನ ರೀತಿಯಲ್ಲಿ ಮಾಡುವ ಪ್ರಶಸ್ತಿ. ಯಾರನ್ನು ನಾವು ಆಯ್ಕೆಗೊಳಿಸ್ತೇವೋ ಅದು ಯಾವ ರೆಕಮೆಂಡ್ ಆಗಲಿ ಅಥವಾ ಇನ್ನೊಬ್ಬರು ನಾವು ಅಪ್ಲಿಕೇಶನ್ ತಗೊಳ್ಳೋದಾಗೇನಿಲ್ಲ. ನಾವು ಸ್ವಯಂ ಪ್ರೇರಿತರಾಗಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಅವರ ಕರ್ತವ್ಯ ಮಾಡಿದ್ದಾರಾ, ಯಾವ ರೂಪದಲ್ಲಿ ಮಾಡಿದ ಅದೆಲ್ಲ ನೋಡಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ.
ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಸೇರಿದ ಶತಚಂಡಿಕಾ ಯಾಗದ ಕಾರ್ಯಕ್ರಮಗಳು ನಡೆತೊಂದಿತ್ತದು. ಶುಕ್ರವಾರ ಅಷ್ಟೋತ್ತರ ಶತ ನಾರಿಕೇಳ ಗಣಯಾಗ ಆಶ್ಲೇಷ ಬಲಿ ನಡಪಾಯಿರು. ಉಳ್ಳಾಲ ತಾಲೂಕು ತಲಪಾಡಿದ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಪೆರಾರ್ದೆ ಎನ್ಮ ಪೋಪುನಾನಿ ಸುರುವಾದ ಎನ್ಮ ದಿನದ ಬ್ರಹ್ಮಕಲಶ ಸೇರಿದ ಶತ ಚಂಡಿಕಾ ಯಾಗದ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡೆತೊಂದುಂಡು. ಶುಕ್ರವಾರ 5ನೇ ದಿನದ ಅಷ್ಟೋತ್ತರ ಶತ ನಾರಿಕೇಳ ಗಣಯಾಗ ಅಟ್ಟಣೆ ಮಲ್ತದಿತ್ತೆರು. ವರ್ಕಾಡಿ ದಿನೇಶ ಕೃಷ್ಣ ತಂತ್ರಲಿನ ದುಂಬಾಳ್ತೆಡು ವೇದಮೂರ್ತಿ ತಲಪಾಡಿ ಗಣೇಶ್ ಭಟ್ ರಾಜಪುರೋಹಿತರು ವಿದ್ವಾನ್ ವಿಷ್ಣುಮೂರ್ತಿ ಭಟ್ರಿನ ಪೌರೋಹಿತ್ಯಡು ಕಾಂಡೆ ಧಾರ್ಮಿಕ ವಿಧಿವಿಧಾನುಳಿನ ಕರಿತದು ಅಷ್ಟೋತ್ತರ ಶತ ನಾರಿಕೇಳ ಗಣಯಾಗ ನಡೆತಂಡು. ಕಲಶಾಭಿಷೇಕ, ರುದ್ರ ಪಾರಾಯಣ, ನಾಗಸನ್ನಿಧಿಡು ಪವಮಾನ ಹೋಮ, ಆಶ್ಲೇಷ ಬಲಿ, ಕಲಶಾಭಿಷೇಕ, ತಂಬಿಲ ಪೂಜೆ, ಮಧ್ಯಾಹ್ನ ದೇವರಿಗೂ ಮಾ ಪೂಜೆ ಮಲ್ತದ ಭಕ್ತರಿಗೂ ಪ್ರಸಾದ ಕೊರಿಯರು. ಬಯ್ಯಗು ಶ್ರೀಚಕ್ರ ಪೂಜೆ, ಗಣಪತಿ ದೇವರಿಗೂ ಮೂಡಪ್ಪ ಸೇವೆ, ರಾತ್ರಿದ ಮಾ ಪೂಜೆ ನಡೆತಂಡು. ಊರ ಪರ ಭಕ್ತರು ಈ ಪೊರ್ತುಡಿತದು ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ಪರಿವಾರ ದೇವರ್ಕಳೆರ್ನ ಇಂಬು ನಟ್ಟೊಂಡೆರು. ಶತ ಚಂಡಿಕಾ ಯಾಗ ಸಮಿತಿದ ಗುರ್ಕಾರ್ಯರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ಕಾರ್ಯ ಗುರ್ಕಾರ್ಯರು ರಾಜಮೋಹನ್ ರೈ ತಲಪಾಡಿ ಬೊಕ್ಕ ಮರ್ಯಾದಿ ಗುರ್ಕಾರ್ಯರು ಸದಸ್ಯರು ಪವಿತ್ರ ಪಾಣಿ ಸುರೇಶ್ ಶಿಥಿಲಾಯ, ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯ ಗುತ್ತು ಬೊಕ್ಕ ಸದಸ್ಯರು ಈ ಪೊರ್ತೊಡಿತ್ತರು. ಐತಾರ ಕಾಂಡೆ 7 ಗಂಟೆಗೂ ಶತ ಚಂಡಿಕಾ ಯಾಗ ಶುರುವಾದ 11 ಪೂರ್ಣಾಹುತಿ ಆಯರೆ ಉಂಡು.
ದಕ್ಷಿಣ ಕನ್ನಡ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ಗೂ ಸರ್ಕಾರ ಈ ಕ್ಷಣೊಟ್ಟೆ ಆಡಳಿತ ಅಧಿಕಾರಿ ನದಿದು ಜಿಲ್ಲೆದ ಕಬಡ್ಡಿ ಗೊಬ್ಬುದಕ್ಲಿನ ಎಡ್ಡೆಪ್ಪು ಕಾತು ನೋಡುಂದು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಕುಡ್ಲಡು ಸುದ್ದಿಕೂಟೋಡು ಒತ್ತಾಯ ಮಲ್ತದೇರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆಳ್ತಂಗಡಿ ಶಾಸಕರಿಗೆ ಎದುರಾದ ಪಂಡಿನ ಪಾತ್ರ ಇತ್ತೆ ಅಸೋಸಿಯೇಷನ್ಗೆ ತಿರ್ಗದು ಮುಟ್ಟುತ್ತುಂಡು. ಜಿಲ್ಲೆದ ಕಬಡ್ಡಿ ಅಸೋಸಿಯೇಷನ್ಗೆ ಎದುರಾದ ಪಾತಿರ್ದಿನ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಮೇರೆಗೆ ಎದುರಾದ ಅಸೋಸಿಯೇಷನ್ ಗುರ್ಕಾರ್ಯರು ರಾಕೇಶ್ ಮಲ್ಲಿ ಪಾಕ ದೂರು ಪಾಡ್ದು ಸವಾಲ್ ಪಾಡ್ದಿದ್ದರು. ಇತ್ತೆ ಬೆಳ್ತಂಗಡಿ ಶಾಸಕರು ರಾಕೇಶ್ ಮಲ್ಲಿಗೆ ತಿರ್ಗಾದು ಉತ್ತರ ಕೊಡ್ತೇರು. ಕಬಡ್ಡಿ ಅಸೋಸಿಯೇಷನ್ ನಡತಿನ ಅವ್ಯವಹಾರ ಬೊಕ್ಕ ಕಬಡ್ಡಿ ಗೊಬ್ಬುದಕ್ಲೆಗ್ ಆವೊಂದಿತ್ತಿನ ಅನ್ಯಾಯಲೇನು ದಾಖಲೆ ಇತ್ತದು ಮಾಧ್ಯಮದ ದುಂಬುದಿಯೇರು. ಖಾಸಗಿ ಹೋಟೆಲ್ಡ್ ಸುದ್ದಿಕೂಟ ನಡಪಾದು ತಾನು ರಾಜ್ಯದ ಕಬಡ್ಡಿ ಗೊಬ್ಬುದಕ್ಲಿನ ಎಡ್ಡೆಪ್ಪುಗಾದು ಸದನುಡು ಈ ವಿಚಾರ ಪ್ರಸ್ತಾಪ ಮಲ್ತದಿತ್ತೆ. 2017 ದಕ್ಷಿಣ ಕನ್ನಡ ಜಿಲ್ಲೆದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗುರ್ಕಾರ್ಯರು ರಾಕೇಶ್ ಮಲ್ಲಿ ಜಿಲ್ಲೆದ ಗೊಬ್ಬುದಕ್ಲೆಗ್ ಎಂಚಿನ ಮಲ್ತದಿರಂದು ಪ್ರಶ್ನೆ ಪಾಡಿಯರು. 2001 ಒತ್ತು ಗುರ್ಕಾರ್ಯರಾಯನ ರಾಕೇಶ್ ಮಲ್ಲಿ ಸಂಸ್ಥೆದ ಸದಸ್ಯತ್ವನು 2018 ದೆತೊಂದು ಗುರ್ಕಾರ್ಯರಾತೆರು. ಅವು ಆಯ್ ಬೊಕ್ಕ ಬುಡಂದೆ 2024 ಮುಟ್ಟ ಅಧಿಕಾರೊಡಿತದ ಏತ ಜನ ಗೊಬ್ಬುದಕ್ಲೇನು ರಾಜ್ಯ ಬೊಕ್ಕ ರಾಷ್ಟ್ರೀಯ ಮಟ್ಟಗೂ ಕಡಪುಡ್ದಿರಂದು ಲೆಕ್ಕ ಕೊರಡಂದು ಶಾಸಕರು ಸವಾಲ್ ಪಾಡಿಯರು. ಅವ್ಯವಹಾರದ ಬಗೆತ ದೂರದ ಮಿತ್ತು ತನಿಖೆ ನಡಪಾಯಿನ ತನಿಖೆದ ಅಧಿಕಾರಿಲು ಅಸೋಸಿಯೇಷನ್ಗೆ ಆಡಳಿತ ಅಧಿಕಾರಿ ದಿಯರೆ ಶಿಫಾರಸು ಮಲ್ತದಿತ್ತದು ಓಟು ನಡಪಾವಂದೆ ಗುರ್ಕಾರ್ಯರು ಒತ್ತು ಗುರ್ಕಾರ್ಯರ್ನ ಅಜಪ್ಪು ಓಟು ಗೆಂದರೆ ಅರ್ಹತೆ ಇಜ್ಜಂದಿನ ಸದಸ್ಯರ್ನ ರಿಜಿಸ್ಟ್ರಿ ಸದಸ್ಯರ್ನ ಕಾಸನ್ನು ಅಕೌಂಟ್ಗೆ ಪಾಡಂದೆ ಮೋಸ ನಕಲಿ ದಾಖಲೆ ಸೃಷ್ಟಿ ನಕಲು ದಸ್ಕತ್ ಗಳಸಿನ ದೂರು ಇಂಚ ಪಾಕ ಲೋಪಲಿನ ತನಿಖೆದ ಅಧಿಕಾರಿ ಗುರ್ತು ಮಲ್ತದೇರು. ಅಂಚಾದ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೂ ಸರ್ಕಾರ ತುರ್ತು ಆಡಳಿತ ಅಧಿಕಾರಿನ ದಿಯೋಡು ಜಿಲ್ಲೆದ ಕಬಡ್ಡಿ ಗೊಬ್ಬುದಕ್ಲಿನ ಎಡ್ಡೆಪ್ಪು ಕಾತನುಡೊಂದು ಶಾಸಕರು ಹರೀಶ್ ಪೂಂಜಾ ಪಂತೆರು. ಅನೇಕ ಲೋಪದೋಷಗಳಿದೆ, ಅನೇಕ ಭ್ರಷ್ಟಾಚಾರಗಳಿದೆ. ಅದರಿಂದಾಗಿ ತಕ್ಷಣಕ್ಕೆ ಈ ಸಂಸ್ಥೆಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕೆನ್ನುವಂಥದ್ದನ್ನು ಇನ್ವೆಸ್ಟಿಗೇಷನ್ ಆಫೀಸರು ವರದಿ ಮಾಡಿ ರಿಪೋರ್ಟ್ ಮಾಡಿದ್ದಾರೆ, DRO ಅವರು ವರದಿ ಮಾಡಿ ರಿಪೋರ್ಟ್ ಹಾಕಿದ್ದಾರೆ. ನಾನು ಕೇಳಿರ್ತಕ್ಕಂಥದ್ದು ಸದನದಲ್ಲಿ ಇದನ್ನೇ, ಏನು ಅವ್ಯವಸ್ಥೆ ಇರ್ತಕ್ಕಂಥ ಒಂದು ಕೋಆಪರೇಟಿವ್ ಸಂಸ್ಥೆ ಇದೆ, ಕರ್ನಾಟಕ ಸಂಘಗಳ ಅಧಿನಿಯಮ 1990 ಪ್ರಕಾರ 10, 11, ಸೆಕ್ಷನ್ 12, 13 ಉಲ್ಲಂಘನೆ ಆಗಿರುವುದನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ವರದಿಯ ಆಧಾರದಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಎನ್ನುವಂಥ ವಿನಂತಿಯನ್ನು ನಾನು ಸದನದಲ್ಲಿ ಮಾಡಿರ್ತಕ್ಕಂಥದ್ದು. ನೋಂದಾವಣಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸ ಒಂದು, ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ವಿಳಾಸ ಒಂದು. ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಅದು ರಾಂಗ್. ಅವರು ಉಲ್ಲೇಖ ಮಾಡಿರ್ತಕ್ಕಂಥ, ಇದು ನಾನು ಹೇಳಿರ್ತಕ್ಕಂಥಲ್ಲ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಯಾರು ಅಲ್ಲಿಗೆ ವಿಚಾರಣಾಧಿಕಾರಿ ಕೊಟ್ಟಿದ್ದಾರೆ ಅವರ ವರದಿ ಹೇಳ್ತಕ್ಕಂಥದ್ದು. ಭರತನಾಟ್ಯ ಸಾಹಿತ್ಯಲು ತಮಿಳು ತೆಲುಗು ಭಾಷೆಲು ಇತ್ತದು ನಮ್ಮಕ್ಳಿಗೆ ಅಡ್ಡಿ ಆದಿತ್ತಿನೇನು ಸುಮಂಗಲ ರತ್ನಾಕರ್ ಸರಿ ಮಲ್ಪರೆ ಭಾರಿ ಪ್ರಯತ್ನ ಮಲ್ತಿನಾರಂದು ಡಾಕ್ಟರ್ ಮೋಹನ್ ಆಳ್ವೆರು ಪಂತೆರು. ನಾಟ್ಯಾರಾಧನಾ ಕಲಾ ಕೇಂದ್ರ ಉರ್ವದ 30ನೇ ವರ್ಷದ ತ್ರಿಂಶೋತ್ಸವ ಮುಗಿತಲಾಲೇಸನು ಕುಡ್ಲಡ್ ಉದಿಪನ ಮಲ್ತದು ಆರ್ಪಾತಿರಿಯರು. ಕುಡ್ಲದ ನಾಟ್ಯಾರಾಧನಾ ಕಲಾ ಕೇಂದ್ರ ಉರ್ವದ ನಾಟ್ಯಾರಾಧನಾ ತ್ರಿಂಶೋತ್ಸವ ಸಮಿತಿ ಬೊಕ್ಕ ನಾಟ್ಯಾರಾಧನಾ ತ್ರಿಂಶೋತ್ಸವ ವಿದ್ಯಾರ್ಥಿ ಸಮಿತಿದ ಒಟ್ಟು ಸೇರಿಕೆಡು 30ನೇ ವರ್ಷದ ನಾಟ್ಯಾರಾಧನಾ ತ್ರಿಂಶೋತ್ಸವ ಮುಗಿತಲಲೇಸು ಶುಕ್ರವಾರ ಕುಡ್ಲದ ಪುರಭವನೋಡು ನಡೆತಲು. ಸಾಹಿತಿ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಾಟ್ಯ ಗುರುಕುಲು ಕಲಾವಿದರೇನು ಬಿನ್ನೆರೇನು ಮಾತ ಎದ್ಕೊಂಡು ನಾಟ್ಯಾರಾಧನಾ ಸಂಸ್ಥೆ ಬೊಕ್ಕ ವಿದುಷಿ ಸುಮಂಗಲ ರತ್ನಾಕರ್ಯನ ಪೊಲಬು ಮಲ್ತು ಕುರಿಯರು. ದೇವರಿಗೂ ತುಡರು ಪೊತ್ತಾಯಿ ನೀಡಿದ ಬೊಕ್ಕ ನಾಟ್ಯಾರಾಧನಾ ಕಲಾ ಕೇಂದ್ರದ ಮರ್ಯಾದೆ ಗುರ್ಕಾರ್ಯರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರ್ಕಾರ್ಮಿಡು, ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೆರು ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಮೋಹನ್ ಆಳ್ವೆರು ಪಾತಿರ್ದು ಸುಮಂಗಲ ರತ್ನಾಕರ್ಯನ ಇಡೀ ಕುಟುಂಬ ಕಲೆಗಾದು ಬದುಕು ಮುಡಿಪು ಮಲ್ತೊಂದೆರು. ಭರತನಾಟ್ಯ ಮಾತ್ರ ಅತ್ತು ಯಕ್ಷಗಾನುಡ್ಲ ಉಲ್ಲೆರು. ಅವೇತೋ ನಾಟ್ಯ ಕಲ್ಪನಕ್ಲೆಗೂ ಮಾರ್ಗದರ್ಶನ ಕೊಡ್ತೆರು.
ನಾಟ್ಯದ ಬಗೆಟು ಪಾಕ ಕಾವ್ಯ ಕಟ್ಟದಿರು. ಭರತನಾಟ್ಯ ಸಾಹಿತ್ಯ ತೆಲುಗು ತಮಿಳು ಇತದು ನಮ್ಮಕ್ಲಿಗೂ ಅಡ್ಡಿ ಆದಿತ್ಯನೇನು ಸಮ ಮಲ್ಪುನಂಚ ಸುಮಂಗಲ ರತ್ನಾಕರ್ ಬಾರಿ ಪ್ರಯತ್ನ ಮಲ್ತದಿರಂದು ಆಳ್ವೆರು ಮೆಚ್ಚುಗೆ ತೆರಿಪಾಯಿರು. ನಾಟ್ಯ ಗುರುಕುಲಾಯ್ನ ವಿದ್ವಾನ್ ಚಂದ್ರಶೇಖರ ನಾವುಡೆರೆಗು ನಾಟ್ಯಾರಾಧನಾ ಕಲಾ ಕೇಂದ್ರದ ನಿರ್ದೇಶಕಿ ವಿದೂಷಿ ಸುಮಂಗಲ ರತ್ನಾಕರ್ ಗುರು ಸಮ್ಮನದ ಮರ್ಯಾದೆ ಮಲ್ತೆರು. ಅಂಚನೆ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ರೆಗ್ ಮಹಾಗುರು ತಮ್ಮನದ ಮರ್ಯಾದೆ ಮಲ್ತೆರು. ಬೆದ್ರದ ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ದ ಶ್ರೀಪತಿ ಭಟ್ ಸುಮಂಗಲ ರತ್ನಾಕರ್ರೆನ ನೃತ್ಯಾಮೃತ 28ನೇ ಧ್ವನಿ ಸುರ್ಲಿನ ಪೆನ್ ಡ್ರೈವ್ಡ್ ಬಿಡುಗಡೆ ಮಲ್ತೆರು. ಕಲಾ ಪೋಷಕರು ದಿವಾನ ಗೋವಿಂದ್ ಭಟ್, ಶಕುಂತಲಾ ರಮಾನಂದ ಭಟ್, ಲಯನ್ಸ್ ಕ್ಲಬ್ದ ವೆಂಕಟೇಶ್ ಹೆಬ್ಬಾರ್, ಸಂಸ್ಥೆದ ಹಿರಿಯ ವಿದ್ಯಾರ್ಥಿನಿ ವಿದೂಷಿ ಸುಷ್ಮಿತಾ ರಾವ್ ಬಿನ್ನಿರಾದು ಪಾಲ್ದೆತ್ತೊಂಡೆರು. ವಕೀಲರು ಕಬಿ ಶಶಿರಾಜ್ ಕಾವೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕಲಾ ಕೇಂದ್ರದ ರತ್ನಾಕರ್ ರಾವ್, ಬೈಕಾಡಿ ಶ್ರೀನಿವಾಸ್ ರಾವ್, ವರಲಕ್ಷ್ಮೀ ರಾವ್, ಶ್ರೀರಕ್ಷಾ ಕೊಟ್ಟಾರಿ, ಧೀರಜ್ ಪೂಜಾರಿ ಬೆಂಗಳೂರು, ಸಂತೋಷ್ ಹತ್ವಾರ್, ಜಯಂತಿ ಸಂಕಮಾರ್, ವಿದೂಷಿ ಚೈತ್ರ ಈ ಪೊರ್ತುಡಿತ್ತಿರು. ನಾಟ್ಯಾರಾಧನಾ ಕಲಾ ಕೇಂದ್ರಡು ಕಲ್ಪನಕಲು ಭರತನಾಟ್ಯ ಸೇರ್ನಂಚ ನಾಟ್ಯ ಕಾರ್ಯಕ್ರಮ ನಡಪಾದ ಕೊರಿಯರು. ವಿದುಷಿ ಸುಮಂಗಲ ರತ್ನಾಕರ್ ಅವರ ನೃತ್ಯ ಕಾವ್ಯ ಕೃತಿಯ ಆರಂಭದ ಮೂಲಕ ಬಿಡುಗಡೆಯ ಮೂಲಕ ಆರಂಭಗೊಂಡಂತಹ ಈ ತ್ರಿಂಶೋತ್ಸವದ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಭರತನಾಟ್ಯದ ವಿವಿಧ ಮಜಲುಗಳನ್ನು ಪ್ರೇಕ್ಷಕರಿಗೆ ಮತ್ತು ಆ ನೃತ್ಯ ಆರಾಧಕರಿಗೆ ಕಲಾರಾಧಕರಿಗೆ ಮತ್ತು ನೃತ್ಯ ಪಟುಗಳಿಗೆ ಪರಿಚಯಿಸುತ್ತಾ ಹೊರ ರಾಜ್ಯದ ಕಲಾವಿದರನ್ನು ಹಿಮ್ಮೇಳ ಕಲಾವಿದರನ್ನು ಈ ವೇದಿಕೆಯಲ್ಲಿ ತಂದು ವಿಜೃಂಭಣೆಯಿಂದ ವಿಶಿಷ್ಟ ರೀತಿಯಲ್ಲಿ ಆ ಕಲೆಯನ್ನು ಪ್ರದರ್ಶಿಸಿದಂಥ ಒಂದು ಕೀರ್ತಿ ಅದು ಗುರು ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಿದ್ದು. ನನಗೆ ಸುಮಂಗಲ ರಾವ್ರವರ ಮೇಲೆ ಬಹಳ ಗೌರವ. ಕಾರಣ ಒಂದು ಅವರು ಬಾಲ್ಯದಲ್ಲಿ ಒಂದು ಪ್ರತಿಭಾವಂತರು, ಅವರ ಇಡೀ ಕುಟುಂಬ ಒಂದು ಕಲೆಗಾಗಿ ತನ್ನನ್ನು ಮೀಸಲಾಗಿಟ್ಟಂಥ ಒಂದು ಕುಟುಂಬ. ಬಾಲ್ಯದ ಪ್ರತಿಭೆಯನ್ನು ಅಲ್ಲಿಗೆ ಮುಟುಕುಗೊಳಿಸದೆ ತನ್ನ ಜೀವನ ಪೂರ್ತಿ ಈಗಲೂ ಅವರು ಒಂದು ವಿದ್ಯಾರ್ಥಿಯಾಗಿ ತನ್ನ ಬೇರೆ ಬೇರೆ ರೀತಿಯ ಒಂದು ಕಲೆಗೆ ಸಂಬಂಧಪಟ್ಟ ವಿಚಾರದಲ್ಲಿ, ಅದು ಭರತನಾಟ್ಯ ಇರ್ಬೋದು ಅಥವಾ ಯಕ್ಷಗಾನ ಇರ್ಬೋದು ಅಥವಾ ಅದನ್ನು ನಂಬಿಕೊಂಡಿರುವಂಥ ಸಾಹಿತ್ಯಗಳ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳ ಬಗ್ಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಕಾರ್ಯ ಮಾಡೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಅದಕ್ಕಾಗಿ ನನಗೆ ಅವರಲ್ಲಿ ಅಪಾರವಾದಂಥ ಗೌರವ. ಇದರ ಜೊತೆ ಸುಮಂಗಲಕ್ಕ ಇವತ್ತು ಭರತನಾಟ್ಯಕ್ಕೆ ಸಂಬಂಧಪಟ್ಟ ಮಾರ್ಗಂ ಪದ್ಧತಿಯಲ್ಲಿ ತುಂಬ ಕಾವ್ಯಗಳನ್ನು ರಚಿಸಿದ್ದಾರೆ. ಅದು ಕೂಡ ವಾಗ್ಗೇಯಕಾರರು ಮಾಡಿದ ಶೈಲಿಯಲ್ಲಿಯೇ ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಒಂದು ಭರತನಾಟ್ಯ ಕಲಾವಿದರಿಗೆ ಮತ್ತು ನಮಗೆಲ್ಲರಿಗೆ ಆಸಕ್ತರಿಗೆ ಒಂದು ರೀತಿಯ ಒಂದು ತೊಡಕಿತ್ತು. ಯಾಕೆಂತೇಳಿದರೆ ಭರತನಾಟ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಾಹಿತ್ಯಗಳು ಪದಗಳು ಇವತ್ತು ತೆಲುಗಿನಲ್ಲಿ, ತಮಿಳಿನಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಇವತ್ತು ಇದ್ದುಕೊಂಡು ನಮಗೆ ಇಡೀ ಸಾಹಿತ್ಯದ ಅರ್ಥವಾಗದೇ ಇರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಇದನ್ನು ಹೋಗಲಾಡಿಸಬೇಕೆಂಬ ವಿಚಾರದಲ್ಲಿ ಇವತ್ತು ಸುಮಂಗಲರವರು ಬೇಕಾದಷ್ಟು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ವಾಳಚ್ಚಿಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ 39ನೇ ವರ್ಷದ ಕಾಲೇಜು ದಿನಾಚರಣೆ ಡಿಸೆಂಬರ್ 21 ಟೈಮ್ ಸ್ಕ್ವೇರ್ ಮ್ಯೂಸಿಕಲ್ ಫೆಸ್ಟಿವಲ್ 2024 ನಡಪೆರೆ ಉಂಡು ಪ್ರಿನ್ಸಿಪಾಲರು ಡಾಕ್ಟರ್ NK ವಿಜಯನ್ ಪಂತಿರು. ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ವಾಳಚ್ಚಿಲ್ದ ಪ್ರಿನ್ಸಿಪಾಲರು ಡಾಕ್ಟರ್ NK ವಿಜಯನ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟೊಡಪಾತಿರ್ದು ವಾಳಚ್ಚಿಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ 31ನೇ ವರ್ಷದ ಕಾಲೇಜ್ ದಿನಾಚರಣೆ ಡಿಸೆಂಬರ್ 21 ಟೈಮ್ ಸ್ಕ್ವೇರ್ ಮ್ಯೂಸಿಕಲ್ ಫೆಸ್ಟಿವಲ್ 2024 ಅಟ್ಟಣೆ ಮಲ್ತದಂಡು. ಐತಾರ ಕಾಂಡೆ 35 ಎಕ್ಸ್ಪರ್ಟ್ ದಿನಾಚರಣೆ ಲೆಕ್ಕೋಡು ಬಾವುಟಯ್ಯೇ ರೌಂಡು ಪೊಲೀಸ್ ಮಿತ್ತಮಟ್ಟದ ಅಧಿಕಾರಿ ಮಿಥುನ್ HN ಮಲ್ಲ ಬಿನ್ನೆರಾದು ಪಾಲ್ದೆ ತೊನ್ವೆರು. 15 ಇನಾಮ್ ಪಟ್ಟಣ ಲೇಸುಡು ಹಿರಿಯ ವಕೀಲರು ಅಮೃತ ಕಿಣಿ ಪಾಲ್ದಿತ್ತೊಂದಿருந்து ಪಂಡೆರು.
ಬಯ್ಯ ಐನ್ ಇರುವೆಕ್ ನಡಪುನ ಎಕ್ಸ್ಪರ್ಟ್ ದಿನಾಚರಣೆ ಲೇಸುನು ಮಣಿಲಾದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ದ ಕಾರ್ಯತುವನ್ನ ನಿರ್ದೇಶಕರ್ನ ಹಿರಿಯ ಸಲಹೆಗಾರರು ಪೊನ್ನುರಾಜ್ ಉದಿಪನ ಮಲ್ಪೇರಿಂದ ಅರ್ಪಂಡೇರು. ಡಿಸೆಂಬರ್ 30 ಬಯ್ಯಗ ನಡಪುನ ಅಂತಾರಾಷ್ಟ್ರೀಯ ಪುದರ್ ಪಡೆಯಿನ ಸಂಗೀತ ಕಲಾವಿದರುಪ್ಪುನ ಶಿವ ಕೂಟದ ಅಮೋಘ ಫ್ಯೂಷನ್ ಸಂಗೀತೋತ್ಸವವನ್ನು ಪುದರ್ ಪೋಯಿ ದಾಸ ಸಾಹಿತ್ಯ ಪದ ಪನ್ಪುನ ಡಾಕ್ಟರ್ ವಿದ್ಯಾಭೂಷಣ ಉದಿಪನ ಮಲ್ಪೇರು. ಪುದರ್ ಪೋಯಿ ಕಲಾವಿದರು ಒಟ್ಟುಗುಪ್ಪಿருந்து ಡಾಕ್ಟರ್ ಎನ್.ಕೆ. ವಿಜಯ್ ಪಂಡಿರು. Two major flagship programs of every year. One is Expert Day celebration. As all of you know, Expert Day is not merely an annual day. It is the Founders Day, and every year, 29th December, we'll be celebrating Expert Day. That is the day in which our Honorable Chairman, Professor Narendra Naik, started our first class in one of the small rooms in the city on 29th December 1986. That is why we choose to celebrate our Expert Day on 29th December of every year. ಜೋಕ್ಲಿಗ್ ಎಲ್ಯ ಪ್ರಾಯುಡೆ ಧಾರ್ಮಿಕ ಬರವು ಕೊರ್ಲೆ ಅಕ್ಲಕ್ಲಿನ ಊರ್ದ ಶ್ರದ್ಧಾ ಕೇಂದ್ರಲೆಡು ಶ್ರದ್ಧೆ ಉಪ್ಪಡುಂದು ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯಿದ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಪಂತೆರು ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶುಕ್ರವಾರ ನಡೆದಿನ ಧಾರ್ಮಿಕ ಸಭೆ ಉದಿಪನ ಮಲ್ತದು ಆರ್ಪಾತಿರಿಯರು. ಉಳ್ಳಾಲ ತಾಲೂಕು ತಲಪಾಡಿದ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಡಿಸೆಂಬರ್ 30 ಬ್ರಹ್ಮಕಲಶ ಸೇರ್ದು ಶತಚಂಡಿಕಾ ಯಾಗದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದು. ಶುಕ್ರವಾರ ಮೂಜನೆ ಧಾರ್ಮಿಕ ಸಭೆ ನಡೆತಂಡು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೋಹನದಾಸ ಶೆಟ್ಟಿ ನಿತ್ತಿಲ ಬರಿಕೆ ಮಾತಿರನ್ನ ಎತ್ಕೊಂಡಿರು. ಶಾರದಾ ವಿದ್ಯಾಗಣಪತಿ ಕೈರಂಗಳದ ಸಂಚಾಲಕರು ಟಿ.ಜಿ. ರಾಜಾರಾಮ್ ಭಟ್ರನ ಗುರ್ಕಾರ್ಮೆಡು ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯಿದ ಯಜಮಾನರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಸಭಾ ಕಾರ್ಯಕ್ರಮ ಉದಿಪನ ಮಲ್ತೆರು. ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಸದಾಶಿವ ಶೆಟ್ಟಿ ಪಾತಿರ್ದು ಮುಲ್ಪ ದೈವ ದೇವಿರ್ನ ಶ್ರದ್ಧೆ ಉಂಡು ಪನ್ಪುನೆಕ್ ಮುಲ್ಪ ಸೇರ್ದಿನ ಸಭೆ ತೂನಗನೆ ಗುತ್ತಾಪುಂಡು ಮಾತರೆಗ್ಲ ದುರ್ಗಾ ಪರಮೇಶ್ವರಿನ ಕೃಪೆ ಉಪ್ಪಡು ಜೋಕ್ಲೆಗ್ ಎಲ್ಯ ಪ್ರಾಯುಡೆ ಧಾರ್ಮಿಕ ಶಿಕ್ಷಣ ಕೊರ್ಲೆ ಅಕ್ಲಕ್ಲಿನ ಕ್ಷೇತ್ರದ ಶ್ರದ್ಧಾ ಕೇಂದ್ರಲಿಡು ಶ್ರದ್ಧೆ ಉಪ್ಪಡೆಂದು ಪಂಡಿರು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಂಚಾಲಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಪಾತಿರ್ದು ಒಂದು ನಮ್ಮ ಭೂಮಿ ಲೋಕುಡೆ ಒಂಜೇ ಒಂಜಿ ಪುಣ್ಯ ಭೂಮಿ ಅವಿನು ನಮ್ಮ ಮಾತ ಒರಿಪಾವಡು ದೇವಸ್ಥಾನ ನಾಶ ಆಯ್ರೆ ರಡ್ಡು ಕಾರಣ ಒಂಜಿ ಆಕ್ರಮಣ ಬೊಕ್ಕೊಂಜಿ ದೇವಸ್ಥಾನಗೂ ಬರಿಯರೆ ಜನ ಇಜ್ಜಂದಿನವು ಇಲ್ಲಡು ಜನ ಇಜ್ಜಂಡ ದೇವಸ್ಥಾನಗೂ ಬರ್ಪನಕುಲು ಏರು ದೇವಸ್ಥಾನ ರಕ್ಷಣೆ ಮಲ್ಪನಕುಲು ಏರಂದು ಆರ್ಕೇಂಡಿರು. ರಾಜಾರಾಮ್ ಭಟ್ರು ಗುರ್ಕಾರ್ಮೆದ ಪಾತ್ರ ಪಂಡದು ಮಾತ್ರೆಗ್ಲ ಅಪ್ಪೆ ದುರ್ಗಾ ಪರಮೇಶ್ವರಿ ಇಂಬು ಕೊರಡು ಓಲು ದೇವರಿಗೂ ಪೂಜೆ ನಡಪುಂಡ ಓಲು ಪೊಂಜೋಲಿಗೂ ಮರ್ಯಾದೆ ಸಂದುಂಡ ಅಪ್ಪೆಲೆಗೂ ತಾನಮಾನ ತಿಕ್ಕುಂಡ ಅಪ್ಪಗ ದೇವಿಗೂ ತೃಪ್ತಿ ಆಪುಣೊಂದು ಸಾತ್ರ ಪನ್ಪುಣೊಂದು ಪಂಡಿರು. ಕೊಲ್ಯ ಮುಕಾಂಬಿಕಾ ದೇವಸ್ಥಾನದ ಗುರ್ಕಾರ್ಯರು ಮಧುಸೂದನ್ ನಾಯರ್ ದೇರ್ಲಕಟ್ಟೆ ವಿದ್ಯಾರತ್ನ ಬರವು ಸಂಸ್ಥೆಲಿನ ಸಂಚಾಲಕರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರವೀಣ್ ಕುಮಾರ್ ಭಂಡಾರಿ ವರ್ಕಾಡಿ ಚಾವಡಿ ಬೈಲ್ ಗುತ್ತು ದಕ್ಷಿಣ ಕನ್ನಡ ಜಿಲ್ಲೆದ ವಿಶ್ವ ಹಿಂದೂ ಪರಿಷತ್ ಗುರ್ಕಾರ್ಯರು ಎಚ್.ಕೆ. ಪುರುಷೋತ್ತಮ್ ವರ್ಕಾಡಿ ಕೊಂಡೇವೂರು ಅನಂತ ಪದ್ಮನಾಭ ದೇವಸ್ಥಾನದ ಗುರ್ಕಾರ್ಯರು ಐತಪ್ಪ ಶೆಟ್ಟಿ ದೇವಂದ ಪಡ್ಪು ದುಮ್ಮದ ಶಾಸಕಿಯರು ಶಕುಂತಲಾ ಶೆಟ್ಟಿ ವಕೀಲರು ರಾಮಪ್ರಸಾದ್ ಫರ್ನಿಚರ್ ಉದ್ಯಮಿ ವಿಠಲ ಕುಲಾಲ್ ಶತಚಂಡಿಕಾ ಯಾಗ ಸಮಿತಿದ ಗುರ್ಕಾರ್ಯರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ಸಭಾಲೇಸುಡು ಪಾಲ್ದೆತ್ತೊಂಡೆರು. ಪ್ರವೀಣ್ ಕುಂಪಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇನ್ನು ಈತ್ ಮಲ್ಲ ಸಂಕೇತದಲ್ಲಿ ಬೈದಾರೆ ಈ ಇಂಚಿನ ಹಳ್ಳಿ ಪ್ರದೇಶ ಈತ್ ಜನ ಒಳ್ಳೆಯರಂದಕ್ಕೆ ಭಾರಿ ಆಶ್ಚರ್ಯ ಆಗ್ಬೋದು. ಈತ್ ಜನ ಬತ್ತ ಸೇರ್ತಾರೆ ಬಂಡ ಭಕ್ತಿ ಶ್ರದ್ಧೆ ನಮ್ಮ ಹಿಂದೂ ಧರ್ಮದ ಮಿತ್ತದ ಶ್ರದ್ಧೆ ನಮ್ಮ ದೈವ ದೇವರನ್ನ ಶ್ರದ್ಧೆ ಉಂಡೊಂದು ಮನಪಿನಾಗ ದಾಲ ಇನ್ನು ಇಂಥ ದಿನೊಟ್ಟು ನಿಖಲೆ ಸಾಕ್ಷಿ ಅಂಚಾದ ಈತ್ ಮಲ್ಲ ಸಂಕೇತ ನಿಖಲ್ ಬೈದಾರೆ ಇಂಚಿನೇ ಶ್ರದ್ಧೆ ಭಕ್ತಿ ನಿಖಲ್ಡ ಆ ದೈವ ದೇವರ ಒಪ್ಪಡು ಆಗಲಿ ಯಾಪಲ ನಮ್ಮ ಶಕ್ತಿ ಪ್ರಯತ್ನ ನಮ್ಮ
ಅವು ರಿಸಲ್ಟ್ ತೋಡ್ಚಿಂದ ಶ್ರೀಕೃಷ್ಣ ಪಂತ ನಂದು ಆಂಡ ರಿಸಲ್ಟ್ ಅಕ್ಲೆ ಅಕ್ಲು ಮಲ್ಪೇರು ರಿಸಲ್ಟ್ ಅಕ್ಲು ಕೊರ್ಪೇರು ನಮ್ಮ ಕೆಲಸ ನಾವು ಮಾಡ್ಬೋದು ನನ್ನದೇ ಜೋಕ್ಲೆಗೆ ವಿದ್ಯಾಭ್ಯಾಸ ಪ್ರಾಮುಖ್ಯತೆ ಕೊರಲೆ ಆಯ್ತು ಒಟ್ಟಿಗೆ ಎನ್ನ ಸಜೆಷನ್ ಇಂಚಿನ ಮಂಡ ಇಂಚಿನ ಧಾರ್ಮಿಕ ಕೇಂದ್ರಗಳು ಐಟು ಎಲ್ಲೇ ಜೋಕ್ಲೇನು ಇತ್ತನೆ ಆಯ್ತಾ ಕೊರಡು ಬೋಧನೆ ಎನ್ನ ದೈವ ದೇವರಿಗೆ ಪುನಃ ನಮಸ್ಕಾರ ಮಲ್ತಂದು ನಿಗ್ಲೆ ಮಾತಿರ ಆ ದೇವಿ ಕೃಪೆ ಮಲ್ಪಡಂದು ಬಂದು ಬೇರೆಲ್ಲ ದೇಶಕ್ಕಿಂತ ಈ ದೇಶ ಒಂದು ಭಿನ್ನ. ಈ ದೇಶದಲ್ಲಿ ಧರ್ಮ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಜಗತ್ತಿನಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಒಂದೇ ಒಂದು ಪವಿತ್ರವಾದಂಥ ಭೂಮಿ ಅದು ಹಿಂದೂ ದೇಶ. ಅದಕ್ಕೋಸ್ಕರ ಇದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಹಿಂದೂ ಸಮಾಜ ಒಂದಾಗಬೇಕು. ನಾಡ್ದೇನಾದ್ರು ನಮ್ಮದು ಕೈ ತಪ್ಪಿದರೆ ಈ ದುರ್ಗಾ ಪರಮೇಶ್ವರ್ ಉಳಿತಾಳ? ಎರಡು ರೀತಿಯಲ್ಲಿ ಉಳಿದಿಲ್ಲ ಇವತ್ತು. ಒಂದು ಆಕ್ರಮಣ ಆಗ್ಬೋದು, ಎರಡನೇ ದೇವಸ್ಥಾನಕ್ಕೆ ಬರೋರು ಯಾರು? ಬರಲಿಕ್ಕೆ ನಮ್ಮ ಹತ್ರ ಜನಸಂಖ್ಯೆ ಬೇಕಲ್ಲ. ನಮ್ಮ ಮನೆಯಲ್ಲಿ ಜನವೇ ಇಲ್ಲ. ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಬರೋರು ಯಾರು? ದೇವಸ್ಥಾನದ ರಕ್ಷಣೆ ಮಾಡುವವರು ಯಾರು? ಎರಡು ಪರಿಸ್ಥಿತಿ ನಮ್ಮ ಹತ್ರ ಇಲ್ಲ ಇವತ್ತು. ಸಂಖ್ಯೆನೂ ಇಲ್ಲ. ಇನ್ನು ಎರಡನೇದ್ದು ದೇವರ ಬಗ್ಗೆ ಭಕ್ತಿ ನಿರ್ಮಾಣ ಮಾಡುವಂಥ ಕಾರ್ಯ. ಅದು ರಾಮಾಯಣವೋ, ಮಹಾಭಾರತವೋ, ದುರ್ಗಾಷ್ಟಕವೋ, ಲಲಿತ ಸಹಸ್ರನಾಮವೋ ಏನಾದರೂ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಲ್ಲ. ಭಗವದ್ಗೀತೆ ಓದಿಸ್ತೇವೆ ನಾವು. ನಾನು ಹೇಳಿದೆ, ನಮ್ಮ ಮಕ್ಕಳಿಗೆ ದೇವರ ಬಗ್ಗೆ ಭಕ್ತಿ ನಿರ್ಮಾಣ ಮಾಡುವಂಥ ಕೆಲಸವೂ ಇಲ್ಲ, ಜೊತೆಗೆ ನಮ್ಮ ಮನೆಯಲ್ಲಿ ಮಕ್ಕಳು ಇಲ್ಲ. ದೇವಸ್ಥಾನಕ್ಕೆ ಬರೋರು ಯಾರು? ಎರಡನೇ ದೇವಸ್ಥಾನದ ರಕ್ಷಣೆ ಮಾಡುವವರು ಯಾರು? ಇದೆಲ್ಲ ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇರುವಂಥದ್ದು. ಎಲ್ಲಿ ದೇವತೆ ಸಂತೋಷಗಳು ಆಗ್ತಾಳೋ, ಎಲ್ಲಿ ಸ್ತ್ರೀ ದೇವತೆ ಸಂತೋಷಕ್ಕೊಳಗಾಗ್ತಾಳೋ, ಎಲ್ಲಿ ಸ್ತ್ರೀ ದೇವತೆ ಪೂಜೆಗೆ ಒಳಗಾಗ್ತಾಳೋ ಅಲ್ಲಿ ದೇವಿ ಸಂತೋಷ ಪಡ್ತಾಳೆ ಅಂತ ಆ ಮಾತಿನ ಅರ್ಥ. ಎಲ್ಲಿ ಮಹಿಳೆಯರಿಗೆ ಗೌರವ ಇದೆ, ಎಲ್ಲಿ ತಾಯಂದಿರಿಗೆ ಮಹತ್ವದ ಸ್ಥಾನ ಇದೆ, ಮಾನ ಇದೆ, ಅಲ್ಲಿ ತಾಯಿ ದುರ್ಗಾ ಪರಮೇಶ್ವರ ಸಂತೋಷ ಪಡ್ತಾಳೆ. ಇದು ಅಪ್ಪಟವಾದ ಸತ್ಯ. ಗಮ್ಮತ್ ಕಲಾವಿದರು ದುಬೈ ಮಕ್ಕಳು ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಡು ಎಡೇನ ಪುದರ್ ಪಡೆದಿದ್ದದು ಎನ್ನ ತಂಗಡಿ ಸಿನಿಮಾಗು ಪದ ಬರೆದು ಪುಗಾರ್ತೆ ಪಡೆತಿನ ಸಾಹಿತಿ ಬೋಜಾ ಸುವರ್ಣ ಬೊಕ್ಕಪಟ್ನ ಮೇರೆನ ಇಲ್ಲಡೆ ಪೋದು ತಮ್ಮನದ ಮಾನದಿಗೆನು ರಂಗಸಾರಥಿ ದುಬೈ ವಿಶ್ವನಾಥ್ ಮುತಾಲಿಕೆಡು ಮಲ್ತಿರು. ಗಮ್ಮತ್ ಕಲಾವಿದರು ದುಬೈ ಮಕ್ಕಳು ಕುಲಶೇಖರ ಚರ್ಚ್ ಕಾಂಪೌಂಡ್ ನಿವಾಸಿ ಬೋಜ ಸುವರ್ಣ ಬೊಕ್ಕಪಟ್ನ ಮೇರೆಗೆ ಅರೆನ ಇಲ್ಲಡೆ ಪೋದು ತಮ್ಮನದ ಮಾನಾದಿಗೆ ಅಟ್ಟಣೆ ಮಲ್ತದಿತ್ತರು. 85 ವರ್ಷ ಪ್ರಾಯದ ಬೋಜ ಸುವರ್ಣ 4 ತುಳು ಸಿನಿಮಾಗು 10 ಪದ್ಯನು ಬರೆದು ಐಟ್ ಬಾರಿ ಜನಪ್ರಿಯತೆ ಪಡೆತಿನಾರು. ಸಾರಥ ವರ್ಮನುತ್ತ 71 ಫೆಬ್ರವರಿ 14 ಮಂಗಳೂರು ಸೆಂಟ್ರಲ್ ಸಿನಿಮಾ ಥಿಯೇಟರ್ ಬಿಡುಗಡೆ ಆಯ್ನ ತುಳು ಚಿತ್ರ ಎನ್ನ ತಂಗಡಿದ 2 ಪದ್ಯಡು ಬರಿತಿನ ಮನಸ್ಸನ್ನು ನಿರ್ಮಲದೀದು ಬದುಕಂಡ ಅವೇ ಒಂಜಿ ಮಂದಿರ ಅಂಜನೆ ಸುಮಾರು 24 ನಾಟಕ ಬರೆದು ನಿರ್ದೇಶನ ಮಲ್ತದು, ಅಭಿನಯ ಮಲ್ತದು, ಕಲಾ ಸೇವೆ ಮಲ್ದಿನ ಮೇರು ಪ್ರಾಯ ಆಂಡಲ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸೇವೆ ಮಲ್ತೊಂದು ಜನಪ್ರೀತಿ ಪಡೆತಿನಾರು. ಗಮ್ಮತ್ ಕಲಾವಿದರು ದುಬೈ ನೆತ್ತ ನಿರ್ದೇಶಕರು ವಿಶ್ವನಾಥ ಶೆಟ್ಟಿ ಪಾತಿರ್ದು ಇಂಚಿನ ಹಿರಿಯ ತುಳು ಸಾಧಕರಿನ ಗೌರವ ಮಲ್ಪುನು ನಮ್ಮ ಸಂಸ್ಥೆಗೂ ಮಲ್ಲ ಪೆರ್ಮೆ. ಸಾಧಕರಿಗೂ ಆರ್ಥಿಕ ಬಲವರ್ಧನೆ ಇಜ್ಜಿಂಡಲ ఆయన సాధన ప్రధాన ఆదిత్యండ ఇంచిన సంఘ సంస్థదకులు గౌరవ మల్పొడుంದು పండిರು. ಗೌರವ ಸ್ವೀಕಾರ ಮಲ್ತದ ಪಾತಿರ್ನ ಬೋಜ ಸುವರ್ಣಿರು ಎನ್ನ ಇಲ್ಲದ ಬಾಕಿಲಗು ಬತ್ತದು ಇಂಚಿನ ಗೌರವಡು ಮೋಕೆಡು ಸನ್ಮಾನ ಮಲ್ತಿನವು ಇಂಕ್ ಜೀವಮಾನುಡು ಮದಪರ ಆವಂದಿನಗಳಿಗೆ. ಗಮ್ಮತ್ ಕಲಾವಿದರು ದುಬೈ ಮಕ್ಕಳಿಗೂ ಭವಿಷ್ಯತ್ತಡು ನನಲ ಮಸ್ತ್ ಜನಪ್ರಿಯ ಕಾರ್ಯಕ್ರಮದ ಮುಖೇನ ಜನಮಣ್ಣನೆ ತಿಕ್ಕಡು ಪಂಡದು ಆಶೀರ್ವಾದ ಮಲ್ತಿರು. ಈ ಪೊರ್ತುಡು ಸುವರ್ಣಿರ್ನ ಬೊಡೆದಿ ಹರಿಣಾಕ್ಷಿ ಬೊಕ್ಕಮ್ಮಗೆ ಮಗಲ್ ನಕಲು ಅಂಚನೆ ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯಂತಿರು ಮುಲ್ಕಿ ಕರುಣಾಕರ ಶೆಟ್ಟಿ, ನಮ್ಮೂರ ಆಟಕೂಟ ಟ್ರಸ್ಟ್ದ ಅರುಣ್ ಶೆಟ್ಟಿ ಎಯ್ಯಾಡಿ ಪಾಲ್ಪಡೆದಿದ್ದರು. ಈ ಕ್ಷಣಕ್ಕೂ ಆಕಸ್ಮಿಕ ಗಮ್ಮತ್ ಕಲಾವಿದರು ಬಂದಿರಕ ಇಲ್ಲಿ ದುಬೈ ಅಕಲು ದಾದರ ಒಂದು ಕಾರ್ಯಕ್ರಮ ಕೂದು ಎನ್ನ ವಿಷಯ ತಿಳಿದು ಎಂಕನ ಕೈಸಲಾದೆ ಒಂದು ದಾವಾನ ಕಿಂಚಿತ್ತು ಸಹಾಯ ಒಂದು ಸನ್ಮಾನ ರೂಪಡು ಕೊಡೋರು ಬದುಕ ಉದ್ದೇಶದಿಂದ ಇಲ್ಲ ನಾಡು ಬರ್ತದೆ ಇಲ್ಲದ ಉಳಾಡಿ ಎಂಕು ಈ ಒಂದು ಸನ್ಮಾನನು ದಾರಿ ಭಕ್ತಿ ಸದ್ಯಗಳು ದೇವರನ್ನು ಗುಂಬುದಿದ್ದೆ
ರಂಗಭೂಮಿ ಬೊಕ್ಕ ಸಿನಿಮಾ ರಂಗದ ನಟಿ ನವೀನ್ ಡಿ ಪಡೀಲ್ ರೆಗ್ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ 1 ಲಕ್ಷ ರೂಪಾಯಿ ಮರ್ಯಾದೆ ಪಣದ ಒಟ್ಟುಗೂ ವಿಶ್ವಪ್ರಭಾ ಪುರಸ್ಕಾರ 2025 ಕೊರ್ಪುನೊಂದು ಪ್ರತಿಷ್ಠಾನದ ತಾಪಕೇರು ವಿಶ್ವನಾಥ್ ಶೆಣೈ ಪಂತೆರು. ವಿಶ್ವಪ್ರಭಾ ಪುರಸ್ಕಾರ ಸಮಿತಿ ಸಂಚಾಲಕಿಯರು ಮರವಂತೆ ನಾಗರಾಜ ಹೆಬ್ಬಾರ್ ಬೊಕ್ಕ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ತಾಪಕೇರು ವಿಶ್ವನಾಥ ಶೆಣೈ ಸುದ್ದಿಗೂಟೋಡು ಪಾತಿರ್ದು ವಿಶ್ವಪ್ರಭಾ ಪುರಸ್ಕಾರ 2025 ಬಗೆಟ್ ಮಾಹಿತಿ ಕೊರಿಯರು. ತುಳು ರಂಗಭೂಮಿ ಬೊಕ್ಕ ಸಿನಿಮಾ ರಂಗದ ಕಲಾವಿದರು ನವೀನ್ ಡಿ ಪಡೀಲ್ ಮೇರೆಗೂ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ವಿಶ್ವಪ್ರಭಾ ಪುರಸ್ಕಾರ 2025 ಕೊರ್ದು ಮರ್ಯಾದೆ ಮಲ್ಪುಂಡು. ನವೀನ್ ಡಿ ಪಡೀಲ್ ಒರಿ ಭಾರತೀಯ ರಂಗಭೂಮಿ ಬೊಕ್ಕ ಸಿನಿಮಾ ನಟೆಯಾದ ಗುರ್ತ ಮಲ್ತೊಂದೆರು. ತುಳು ಭಾಷೆಡು ಸಾರೋಡ್ಲ ಹೆಚ್ಚ ನಾಟಕುಲಿಡು ಪ್ರದರ್ಶನ ಕೊಡ್ತೆರು. ಮಾಸ್ಟರ್ ಆಫ್ ಕಾಮಿಡಿ ಆ್ಯಂಡ್ ಟ್ರಾಜಿಡಿ ಆದ ನಟನಿಡು ತುಳು ರಂಗಭೂಮಿ ವಲಯಡು ಬಾರಿ ಪುದರ್ ಪಡೆಯಿನ ನವೀನ್ ಡಿ ಪಡೀಲ್ ಕುಸಲ್ ದರಸೆ ಬಿರುದು ಪಡೆತಿರಂದು ಪಂಡೆರು. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಒಡಿಪುದ ನಿಲೆಟ್ಟು ಪ್ರಭಾವತಿ ಬೊಕ್ಕ ಒಡಿಪು ವಿಶ್ವನಾಥ್ ಶೆಣೈ ಪ್ರಾಯೋಜನೆದ ವಿಶ್ವಪ್ರಭಾ ಪುರಸ್ಕಾರ 2025 ತುಳು ಬೊಕ್ಕ ಕನ್ನಡ ಸಿನಿಮಾ ನಟೆ ಬೊಕ್ಕ ರಂಗಭೂಮಿ ಕಲಾವಿದರ ಆದುಪ್ಪುನ ನವೀನ್ ಡಿ ಪಡೀಲ್ ರೆಗು ಕೊರ್ದು ಮರ್ಯಾದೆ ಮಲ್ಪುನೊಂದು ಮರವಂತೆ ನಾಗರಾಜ್ ಹೆಬ್ಬಾರ್ ಬೊಕ್ಕ ವಿಶ್ವನಾಥ್ ಶೆಣೈ ಪಂದೆರು. ಕಾಣತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ವಾರ್ಷಿಕ ಕಳಿಯಾಟ ಮಹೋತ್ಸವ ಡಿಸೆಂಬರ್ 28 ಜನವರಿ 1 ಮುಟ್ಟ ಶ್ರೀ ಕ್ಷೇತ್ರಡು ನಡತೊಂದುಂಡು. ಭಕ್ತಾದಿಲು ಈ ಪುಣ್ಯ ಕಜ್ಜೋಡು ಪಾಲ್ಪಡೆಯೋಡು ಪಂದು ಕ್ಷೇತ್ರದ ಪ್ರಕಟಣೆಡು ತೆರಿಪಾದೆರು. ಹರಿಕತೆ ಒರಿಪಾಲೆ ಬುಡಂದೆ ಹರಿಕಥಾ ಅಭಿಯಾನದ ಕಾರ್ಯಕ್ರಮ ಡಿಸೆಂಬರ್ 30 ಕಾಸರಗೋಡು ಜಿಲ್ಲೆದ ಕೂಡ್ಲುಗುಡ್ಡೆ ಮಹಾಲಿಂಗೇಶ್ವರ ದೇವಸ್ಥಾನಡು ಉದೀಪನ ಆಪಡೊಂದು ಹರಿದಾಸರು ದೇವಕಿ ತನಯ ಕೂಡ್ಲು ಮಹಾಬಲ ಶೆಟ್ಟಿ ಪಂತೆರು. ಹರಿದಾಸರು ದೇವಕಿ ತನಯ ಕೂಡ್ಲುದಾರೆಡ್ದು ಹರಿಕತೆ ಒರಿಪಾಲೆ ಬುಡಂದೆ ಹರಿಕಥಾ ಅಭಿಯಾನ ಪ್ರತಿಯೊಂದು ತಿಂಗಳು 3 ದಿನದ 2 ಕಾರ್ಯಕ್ರಮ ನಡೆತೊಂದುಂಡು. ಈ ಬಗೆಟ್ ಹರಿದಾಸರು ದೇವಕಿ ತನಯ ಕೂಡ್ಲು ಮಹಾಬಲ ಶೆಟ್ಟಿ ಸುದ್ದಿಗುಟ್ಟಡು ಪಾತಿರ್ದು ಡಿಸೆಂಬರ್ 30 ಕಾಸರಗೋಡು ಕೂಡ್ಲುಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಕಾರ್ಯಕ್ರಮ ಉದೀಪನ ಆಯರುಂಡು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮ ಉದೀಪನ ಮಲ್ಪೇರಿಂದ ಪಂಡೆರು. ಕೊಲ್ಯ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಗುರುಕಾರ್ಯರು ಎ ಮಧುಸೂದನ್ ಅಯ್ಯರ್ ಪಾಲ್ದೆ ತೊನ್ವೇರು. ಸುರುತ ಹರಿಕತೆ ಶಬರ ಶಂಕರ ವಿಲಾಸಕತೆನು ತಾನು ನಡಪಾದ ಕೊರಿಯರೆ ಉಲ್ಲೆ. ಈ ಸಂಬಂಧ ಹರಿಕಥಾ ನಿಧಿ ಒಟ್ಟು ಮಲ್ಪನ ಕಾರ್ಯದಿ ಒಂದೊಂದು ಕೂಡ್ಲು ಮಹಾಬಲ ಶೆಟ್ಟಿ ಪಂಡೆರು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಸಂಘಟಕರು ಸುಧಾಕರ್ ರಾವ್ ಪೇಜಾವರ, ರವೀಂದ್ರ ಶೇಟ್, ಸನತ್ ಕುಮಾರ್ ಜೈನ್ ಸುದ್ದಿಗುಟ್ಟೊಡಿದ್ದರು. ಹಾರುವ ಹಕ್ಕಿಗೆ ಹಾರಬೇಕಾದ್ರೆ 2 ಕಡೆಗಳಲ್ಲಿ ರೆಕ್ಕೆಗಳು ಇರ್ತದೆ. ಆ ರೆಕ್ಕೆ ಇಲ್ಲದ್ರೆ ಅದಕ್ಕೆ ಹಾರಲಿಕ್ಕೆ ಆಗುದಿಲ್ಲ. ಹರಿಕಥೆಗೆ ರೆಕ್ಕೆ ಯಾವುದು ಅಂದರೆ ಒಂದು ಸಂಗೀತ, ಒಂದು ವಿನೋದ, ಅದರ ದೃಷ್ಟಾಂತ ಇತ್ಯಾದಿಗಳನ್ನು ಕೊಡೋದು ಹಾಗೆ. ಆದರೆ ಅದು ಮುಂದೆ ಹೋಗಬೇಕು ಇದ್ದಾಳೆ, ಆದರೆ ಅದು ಕೂಡ ಉಳಿಬೇಕು. ಹರಿಕತೆ ಅದರದ್ದೇ ಆದಂತಹ ಶೈಲಿ, ಅದು ಕೂಡ ಹೊಟ್ಟೆ ತುಂಬಿಸಬೇಕು. ಹಾಗಾಗಿ ಹರಿಕಥಾ ಶೈಲಿ ಎಂಬುದರಲ್ಲಿ ಜನರಿಗೆ ಬೇಕಾದಂತಹ ಅಂಶವನ್ನು ಅನುಭವದಿಂದ ಮತ್ತು ಕೇಳಿದಂತಹ ಮತ್ತು ನಮ್ಮ ಗುರುಗಳಾದಂತಹ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಅವರ ಆಶಯದಂತೆ ಅವರು ನನಗೊಂದು ಮಾತು ಹೇಳಿದರು, ಈ ಹರಿಕಥೆಗೆ ಬೇಕಾಗಿ ನೀನು ಏನಾದರೂ ಮಾಡುವಂತ. ಹಾಗಾಗಿ ನನಗೆ ಏನೋ ತೋಚಿದ್ದನ್ನು ಮಾಡುವುದಲ್ಲ, ಒಂದು ನೈತಿಕವಾದಂತಹ ಶಿಕ್ಷಣವನ್ನು ನಮ್ಮ ಜನಸಮುದಾಯಕ್ಕೆ ಕೊಡಬೇಕು. ಒಳ್ಳೆ ಹರಿಕತೆ ಕೊಟ್ಟರೆ ಖಂಡಿತವಾಗಿ ಜನಗಳು ಇದ್ದಾರೆ, ಶ್ರೋತೃಗಳು ಇಲ್ಲ ಅಂತ ಇಲ್ಲ. ಇದಕ್ಕೆ ಬೇರೆ ಯಾವುದೇ ಒಂದು ರೀತಿಯ ನಾವು ಬೇರೆ ವಿನೋದವನ್ನು ಅಥವಾ ಇನ್ಯಾವುದನ್ನು ಇದಕ್ಕೆ ತುಂಬಿಸಬೇಕಾದಂತಹ ಕೊಡಲಿಕ್ಕೆ ಅಗತ್ಯ ಇಲ್ಲ. ಹರಿಕತೆಯನ್ನು ಸರಿಯಾದಂತಹ ರೀತಿಯಲ್ಲಿ ಶ್ರವಣ ಮಾಡಿ ಹರಿಕತೆಯ ತಿರುಳನ್ನು ಅರ್ಥ ಮಾಡಿಕೊಳ್ಳುವಂತಹ ಹಲವಾರು ಮಂದಿ ನಮ್ಮ ಸಮಾಜದಲ್ಲಿ ಇವತ್ತು ಇದ್ದಾರೆ. ಅವರನ್ನು ಸೆಳೆಯುವಂಥ ಒಂದು ಕೆಲಸ ಆಗಬೇಕು, ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು ಮತ್ತು ನಮ್ಮ ಯುವಜನಾಂಗಕ್ಕೂ ಒಂದು ದಾರಿದೀಪ ಆಗುವಂಥ ಉದ್ದೇಶದಿಂದ ಹರಿಕತೆ ಉಳಿಸಿ ಕೂಡಲು ಅವರು ಇದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸರಿ ಸ್ಪರ್ಧೆ ಮಾಡಿಬಿಟ್ಟು ಒಂದಷ್ಟು ಮಕ್ಕಳು, ಒಂದು 25-35 ಮಕ್ಕಳು ಭಾಗವಹಿಸಿದ್ದಾರೆ. ಅಂದರೆ ಧಾರ್ಮಿಕ ಪ್ರಜ್ಞೆ ಅವರಿಗೆ ಮೂಡಿ ಅವರು ಹರಿಕಥಾ ಇದಾಗಿ ಜನರಾಗಿ ಸಮಾಜಕ್ಕೆ ಒಂದಷ್ಟು ಉತ್ತಮ ಧರ್ಮವನ್ನು ಬೋಧಿಸುವಂಥ ಕೆಲಸ ಮಾಡಬೇಕಂತೇಳಿ ಒಂದು ಉದ್ದೇಶ ಮಾಡ್ತಾ ಇದ್ದೇವೆ. ಅದರಿಂದ ಈಗ ಅವರು ತಮ್ಮ 80ನೇ ಇಳಿ ವಯಸ್ಸಿನಲ್ಲೂ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅದಕ್ಕೆ ಸಹಕಾರವನ್ನು ನೀಡಲಿಕ್ಕೆ ಒಪ್ಪಿದ್ದೇವೆ. ಯಾಕೆಂದರೆ ಧರ್ಮ ಜಾಗೃತಿ ಆಗಬೇಕು. ಆ ದೃಷ್ಟಿಯಿಂದ
ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳಿರ್ನ ಐದನೇ ಆರಾಧನಾ ಮಹೋತ್ಸವದ ಸಲಾದ ಪಾಲಿಮಾರ್ ಮಠಾಧೀಶರಾಯನ ಪೂಜ್ಯ ಶ್ರೀ 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 ವಿದ್ಯಾಧೀಶ ತೀರ್ಥರ್ನ ಅನುಗ್ರಹಟ್ಟು ಪೂಜ್ಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರ್ನ ಆಶೀರ್ವಾದದೊಟ್ಟಿಗೆ ಯತಿಕುಲ ಚಕ್ರವರ್ತಿಲಾಯನ ಪೇಜಾವರ ಮಠಾಧೀಶರಾಯನ ಪದ್ಮವಿಭೂಷಣ ಪೂಜ್ಯ ಶ್ರೀ 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 ವಿಶ್ವೇಶ್ವರ ತೀರ್ಥ ಶ್ರೀಪಾದಿರ್ನ ಐದನೇ ಆರಾಧನಾ ಮಹೋತ್ಸವ ನಿಮಿತ್ತ 1 ಜನವರಿ 2 ಗುರುವಾರ ಮಧ್ಯಾರಾಧನೆ ದಾನಿ ಕಾವೂರು ರಾಘವೇಂದ್ರ ಮಠಟ್ಟು ಪೂಜೆಲು ನಡಪುಂಡು ಅನ್ನದಾನಲ ಅಟ್ಟಣೆ ಆತನು ಪಂಡದು ದೇವಸ್ಥಾನದ ಪ್ರಕಟಣೆಡು ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೇಲೆ.